ಎನ್ನಯ ಭುಜಬಲದೊಳಗೇನ ಕುಂದುಗಳನ್ನು ಕಂಡಿರಿಯ ಎನ್ನಯ ಭುಜಬಲದೊಳಗೆ ಕುಂದುಗಳನ್ನು ಕಂಡಿರಿ ನೋಡಿದಾಗ ಒಂದಂತೂ ತೀರ್ಮಾನ ಮಾಡಿದವರು, ನನ್ನನ್ನು ಮೂರು ಲೋಕದ ಕಂಡ ಪವರಕಾರರ ದೇವ ಹಾಗೆ ಹೀಗೆ ಅಂತ ಕೊಂಡಾಡಿದವರು ನೀವೇ. ಹಾಗೆಲ್ಲ ಹೊಗಳಿದಂತ ನನ್ನ ಕಣ್ಣ ಮುಂದೆ ಕರ್ಣನನ್ನು ಹೊಗಳುತ್ತಿ ಅಂತಾದ್ರೆ ನನ್ನ ಭುಜದಂಡೆಯ ಸಾಮರ್ಥ್ಯದಲ್ಲಿ ಏನೋ ಕೊರತೆ ಉಂಟು ಅಂತ ಅರ್ಥ ಮಾಡಿಕೊಂಡೆ ನಾನು. ಎನ್ನಯ ಭುಜ ಬಲದೊಳಗೇನು ಕುಂದುಗಳನ್ನು ಕಂಡಿರಿ ನೀವು. ಕುನ್ನಿರಾದೇಯದ ವಿಕ್ರಮ, ಒಮ್ಮೆ ಕುನ್ನಿ ಅಂತ ಹೇಳ್ತೀನಿ ನೀನು, ಒಮ್ಮೆ ಧೂರ್ತ ಅಂತ ಹೇಳ್ತಿ. ನನ್ನ ಕಣ್ಣ ಮುಂದೆ ಕೂತುರೆ ಮಜರೆ ಅಂತ ಕೊಂಡಾಡ್ತಿ. ಏನಿದ್ರು ಅವನಲ್ಲಿ ಪರಾಕ್ರಮ ಉಂಟು ಎಂಬುದಂತೂ ತೀರ್ಮಾನಿಸಿದೆ. ಯಾಕಂದ್ರೆ ನೀನೇ ಹೊಗಳುವುದಲ್ಲ ದೇವನಾದಂತವನು. ದೇವನೇ ಹೊಗಳಿದ ಅಂತ ಆಗುವಾಗ ಅದು ಸುಳ್ಳು ಅಂತ ಹೇಳುವ ಹಾಗಿಲ್ಲ. ಹಾಗಾಗಿ ನಾವು ಏನು ಮಾಡಿದ್ರು ಅಷ್ಟೇ ಸ್ವಾಮಿ. ಅರಣ್ಯ ರೋದನ, ನೀರ ಮೇಲಿನ ಹೋಮದ ಹಾಗೆ, ಕಾಡಿನಲ್ಲಿ ಹುಟ್ಟಿದವರು ಕಾಡಿನಲ್ಲಿ ಬೆಳೆದವರು, ನಾಡು ಬೇಕು ಅಂತ ಬರುವಾಗ ಹೀಗೆಲ್ಲ ಹೋರಾಟದ ಮಧ್ಯೆ ಇಂಥದ್ದೆಲ್ಲ ಕೆಲವೊಂದು ದುರಂತಗಳು. ಹಾಗಿರುವಾಗ ಸುಮ್ಮನೆ ಹೋರಾಟ ಮಾಡಿ ಏನು ಪ್ರಯೋಜನ? ನಾನು ಗಾಂಡಿವ ಎತ್ತಲಿಕ್ಕೆ ಪ್ರಯತ್ನ ಪಟ್ಟು ಕೈಯಿಂದ ಜಾರ್ತಾ ಇದೆ, ನನ್ನ ಬಾಣ ಕೈಗೆ ಬರುವುದಿಲ್ಲ, ಒಟ್ಟಿನಲ್ಲಿ ಮನಸ್ಸಿಲ್ಲ, ನಮ್ಮ ಹಣೆ ಬರ ಹಚ್ಚಿ ಕರುಣಾಕರಂ ಪೇದ ಎಲೆ ಮರುಳೆ ಕೌಂತೆಯ ಕೇಳಿ ಕಮಲ ಜಾತವ ಭಕ್ತಿರ್ಪಿ ಎನ್ನ ಸಹಿತ ದೇವದತ್ತ ಸಹಿತ ಈಶ ಬನ್ನಿ ಸಹಿತ ಈಗ ಈಶ್ವರ ಸಹಿತ ನೀಚ ನೀ ಸಹಿತ ಈ ಕಡಿನ ರಥವು ಎಸೆವರೇಸು ಸತ್ವಗಳು ಬೇಕು. ಅವನ ಹುಲು ರಥವನೆಚ್ಚಡೇನಾಯ್ತು ರವಿಜಾತ ಗೆಣೆಗಾಣೆ ರವಿಜಾತ ಗೆಣೆಗಾಣಿಗೆಂದ ಎಲೆ ಮರುಳೆ ಗಾಂಡಿವಿಯ ನಿನ್ನ ಮಾತು ಕೇಳಿದ್ರೆ ನನಗೆ ನಗು ಬರುತ್ತಾ ಇದೆ. ನೀನು ಮರುಳ ಅಂತ ಹೇಳಲೆ ನನಗೆ ಅಷ್ಟಾದ್ರೂ ಸಮಾಧಾನ ಉಂಟಲ್ಲ ಸ್ವಾಮಿ. ನಿನಗೆ ನಗು ಬರುವ ಹಾಗಾದ್ರೂ ಮಾತಾಡ್ತೇನಲ್ಲ ಅಂತ. ಎಲೆ ಮರುಳೆ ಕೌಂತೆಯ. ಮರಳು ಹಿಡಿಯುತ್ತದೆ ನನಗೆ ಸ್ವಲ್ಪ ಹೊತ್ತಿನಲ್ಲಿ. ಈಗ ಮರುಳು ಅಂದ್ರೆ ನಿನ್ನ ತಲೆ ಕೆಟ್ಟಿದೆ ಅಂತ ಹೇಳಿದಲ್ಲ ನಾನು. ಮತ್ತೆ ಅದು ಕೆಡುವ ತಲೆಯೇ ಅಲ್ಲ ಅದು. ತಲೆ ಕೆಟ್ಟ ಹುಚ್ಚರು ಬೇರೆ, ತಲೆ ಇದ್ದ ಹುಚ್ಚವರು ಇರ್ತಾರೆ ಲೋಕದಲ್ಲಿ. ಕಲಿತದ್ದು ಹೆಚ್ಚಾಗು. ಈಗ ನಿನಗೆ ನೋಡು, ತಲೆ ಇದ್ದ ಹುಚ್ಚ ನೀನು ತಿಳಿಯಿತೋ. ಯಾವುದನ್ನು ನಿಜವನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲದೆ ಭ್ರಾಂತರಂತೆ ಅದಕ್ಕೆ ಅಪಾರ್ಥವನ್ನು ಯಾರು ಮಾಡ್ತಾರೋ ಅವರು ಬುದ್ಧಿಶೂನ್ಯರು. ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ ಸ್ವಾಮಿ, ಇದು ರಥ ಯುದ್ಧ ಅಲ್ವೇ? ರಥ ಯುದ್ಧ ಹೇಳಿದೆಯಲ್ಲ. ಕರುಣೆಯನ್ನು ಹೊಗಳಿಬಿಟ್ಟೆ, ಹೊಗಳಬೇಕಾದ್ದೆ. ನನ್ನ ಬಗ್ಗೆ ಒಂದು ಮಾತು ಬಂದ್ರೆ ಸಾಕಾಗುತ್ತಿತ್ತು. ಪ್ರತ್ಯಕ್ಷ ಕಂಡದ್ದನ್ನು ಮನ ಮೆತ್ತಿ ನಾನು ಹೊಗಳಿದ್ದು. ಹೌದೇ? ಈಗ ಅದರಿಂದ ನಿನಗೆ ಅಪಮಾನ ಆಗೋದು ಸಾಧ್ಯ ಇಲ್ಲ, ನೀನು ಚಿಂತಿಸೋದಕ್ಕೆ ಅವಕಾಶ ಇಲ್ಲ. ಯುದ್ಧ ರಂಗದಲ್ಲಿ ಇದು ಸಲ್ಲದ ಕಾರ್ಯ. ಯಾಕಂದ್ರೆ ಮೊನ್ನೆ ತಾನೇ ಈ ಕುರುಕ್ಷೇತ್ರಕ್ಕೆ ನಾವು ಪ್ರವೇಶ ಮಾಡಿದಾಗ ನಮ್ಮ ಕಣ್ಣ ಮುಂದೆ ನಿಂತವರು ಕೌರವರು ಪಾಂಡವರು, ಹಿರಿಯವರು ಗುರುಗಳು ಬಂಧುಗಳು ಬಾಂಧವರು ಇವರನ್ನೆಲ್ಲ ಕಂಡು ನೀನು ಗಾಂಡಿವ ಕೆಳಗಿಳಿಸಿದೆ, ಕಣ್ಣೀರು ಸುರಿಸಿದೆ. ಕೃಷ್ಣ ನನಗೆ ಯುದ್ಧ ಬೇಡ, ಯುದ್ಧ ಬೇಡ. ಇವರನ್ನೆಲ್ಲ ನಾನು
ಹಿರಿಯವರನ್ನು ಬಂಧುಗಳನ್ನು ಗುರುಗಳನ್ನು ಕೊಲ್ಲಲೇ ಬೇಡ ಕೃಷ್ಣ, ಬೇಡ, ಸಮ. ಆ ದುಃಖಕ್ಕೆ ನಾನು ಒಪ್ಪುತ್ತೇನೆ. ಅದಕ್ಕೆ ವಿಷಾದ ಅಂತ ಹೆಸರು. ವಿಷಾದ, ಆನಿನ ವಿಷಾದವನ್ನು ನಾನು ಪರಿಹರಿಸಿದ್ದೇನೆ. ಬೇಕಾದಷ್ಟು ಸಮಾಧಾನವನ್ನು ಹೇಳಿದ್ದೇನೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಅಂತ ಹೇಳಿದ ನೆನಪಿಟ್ಟುಕೊಂಡಿದ್ದೆ. ಅದು ನೆನಪು. ಆದ್ರೆ ನೆನಪಿಟ್ಟುಕೊಂಡಿದ್ದಿ, ಅದು ಮಕ್ಕಳು ಬಾಯಿಪಾಠ ಮಾಡಿಕೊಂಡಾಗ ಆಗಿದೆ ಅಷ್ಟೇ. ಇದು ಬಾಯಿಪಾಠ ಮಾಡಿದ್ದೇನೆ. ನಾವು ಓದಿದ್ರೆ ಸಾಲದು, ಅದನ್ನು ಅನುಸರಿಸಬೇಕು, ಅನುಷ್ಠಾನಕ್ಕೆ ತರಬೇಕು. ಬಾಯಿಪಾಠ ಹೇಳಿದ್ರೆ ಸಾಲದು. ಹಾಗಾದ್ರೆ ಮೋಹವನ್ನು ಬಿಡು. ನಾನು ಹೇಳಿದ ತಾತ್ಪರ್ಯ ಅದು. ನನಗೆ ಇಂದು ಮತ್ತೊಮ್ಮೆ ಬಂತಲ್ಲ, ಯುದ್ಧರಂಗದಲ್ಲಿ ವೀರರಾದವರು ಕಣ್ಣೀರಿಡಬಾರದು ಹೇಳಿದ್ದೇನೆ. ಕಣ್ಣೀರಿಟ್ಟೇನೆ, ಮರೆತು ಹೋಯ್ತು ಅದೆಲ್ಲ. ಯಾವುದು ಮುಂದೆ ಹೇಳಿ ಬನ್ನಿ ಹೇಳಿದ್ದು. ನನಗೊಂದು ಕ್ಲೈಪ್ಯ ಬಂದದ್ದು, ಯಾಕೆ ಹೀಗೆ ಅಂತ. ಬಿಡು. ಕಡಿಮೆಯವನನ್ನು ಹೊಗಳುತ್ತಾರೆ, ಹೆಚ್ಚಿನವನನ್ನು ಹೊಗಳುವುದಿಲ್ಲ ಅಂತ ಆಗುವಾಗ ಯಾರಿಗಾದ್ರೂ ಸಂದೇಹ ಬರುವುದಲ್ಲ. ಹಾಗೋ ಇದನ್ನು ಕೇಳಿದ್ರೆ ಯಾರಾದ್ರೂ ನಗಾಡಬಹುದು. ಇದಕ್ಕೆ ಅರ್ಥ ಏನು ಗೊತ್ತಾ? ಮತ್ತೊಬ್ಬರ ಹೊಗಳಿಕೆಯನ್ನು ಕೇಳಿ ಯಾರು ಬೇಸರಿಸ್ತಾರೆ, ಯಾರು ದುಃಖ ಪಡ್ತಾರೆ, ಅದು ಮತ್ಸರ ಅಂತ ಹೆಸರು ಅದಕ್ಕೆ. ಅಲ್ಲ, ನನ್ನನ್ನು ಹೊಗಳಬೇಕು ಅಂತ ಹೇಳಿದ್ದಲ್ಲ, ಇಲ್ಲದನ್ನು ಹೊಗಳ್ತೀರಲ್ಲ ಅಂತ ಹೇಳುದು. ಇದ್ದದ್ದನ್ನೇ ಹೇಳಿದ್ದು. ಮತ್ತೊಬ್ಬರ ಹೊಗಳಿಕೆಯನ್ನು ಕೇಳಿ ಉತ್ತಮರಾದವರಿಗೆ ಸಂತೋಷವಾಗ್ತದೆ, ಹಾಗಾದ್ರೆ ಮೌನ. ಅದು ಹಾಗಲ್ಲ, ಹೀಗೆ. ಅದಕ್ಕೆ ಸಿಟ್ಟು ಬರುವುದು, ನಿಂದೆ ಮಾಡುವುದು, ಅದು ಸಾಮಾನ್ಯರ ಲಕ್ಷಣ. ಅದನ್ನು ನಿನ್ನಂತವ ಕಟ್ಟಿಕೊಳ್ಬಾರದು. ಕರಡನ್ನು ಹೊಳಿದು ನನಗೆ ಅಪಮಾನ, ನಿನಗೆ ಅಪಮಾನ ಅಂತ ನಾನು ಹೇಳಿದೆನು, ನೀನು ಹೇಳಿ ಅಂತ ನಾನು ಹೇಳಿದೆನು, ಅಮಪರಾಕ್ರಮಿ ಅಷ್ಟೇ ಹೇಳಿ, ಹೌದಲ್ಲ? ಆದ್ದರಿಂದ ಅದಕ್ಕೆ ಮತ್ಸರಿಸಬಾರದು. ಇದ್ದಂತಹ ಗುಣವನ್ನು ಹೇಳಬೇಕು. ಶತ್ರುವಿನಲ್ಲೇ ಆಗಲಿ ಇದ್ದ ಗುಣಕ್ಕೆ ನಾವು ಮೆಚ್ಚಲೇಬೇಕು. ನನಗೆ ಒಂದು ಮಾತು ಹೇಳ್ತೇನೆ, ನಿನ್ನ ಗಣಿತದಲ್ಲಿ 10 ಬಿಲ್ಲಂಕುರ ದೊಡ್ಡದು, 1 ಯೋಜನೆ ಕಡಿಮೆ ಅಂತ ಗೊತ್ತಾಯ್ತು. ಇದು ಸಾಹಸ ಅಲ್ವಾ? ಆ ಅಳತೆಯನ್ನೇ ಮಾಡೋಣ, ಆ ಪ್ರಮಾಣವನ್ನೇ ತೆಗೆದುಕೊಳ್ಳೋಣ. ನಿಮಗೆ ನಡೆದದ್ದು ರಥಯುದ್ಧದಲ್ಲಿ ನೀನು ಕರ್ಣನ ರಥವನ್ನು ಎಷ್ಟು ಆರಿಸಿದೆ? ಯೋಜನಾಂತರ. ಆ ಕರ್ಣ ನಮ್ಮ ರಥವನ್ನು 10 ಬಿಲ್ಲಿನಷ್ಟು ಹಿಂದಕ್ಕೆ ಸರಿಸಿದ. ನೀನೇ ಸ್ವಲ್ಪ ಸಡಿಲ ಬಿಟ್ಟದ್ದು ಅಂತ. ಹಾಗೆ ತಡಿ ಹೊಗಳಲಿಕ್ಕೆ ಬೇಕಾಗಿ ಸರಿಯಾಗಿ ಹೇಳು. ಸರಿಸಿದ್ದು ಯಾರಿದ್ದು? 2 ಒಂದೇ. ಅಂತೂ ರಥ ಹಿಂದಕ್ಕೆ ಹೋದದ್ದು ಹೌದು. ಎಷ್ಟು? 10 ಬಿಲ್ಲಂತರ. 10 ಬಿಲ್ಲಂತರ. ನೀನೆಷ್ಟು ಮಾಡಿದ್ದು? ಯೋಜನಾಂತರ. ಮೇಲಿಂದ ಮೇಲೆ ನೋಡಿದರೆ ನಿನ್ನ ಸಾಹಸವೇ ದೊಡ್ಡದು. 1 ಯೋಜನಾಂತರ ರಥವನ್ನು ಆಡಿಸಿದೆ. ಅವ ಹಾಗಲ್ಲ, 10 ಬಿಲ್ಲಂತರ. ಇದೆಲ್ಲ ಬೇಕಾದ ಮತ್ತೆ ಪ್ರತಿಯೊಂದನ್ನು ನಾವು ನೋಡುವಾಗ ಸ್ಥೂಲಾವಲೋಕನ, ಸೂಕ್ಷ್ಮಾವಲೋಕನ ಅಂತ 2 ಕ್ರಮ ಇದೆ. ಇದರಲ್ಲಿ ಸ್ಥೂಲ ಸೂಕ್ಷ್ಮ ಏನು ಬಂತು? ಸ್ಥೂಲಾವಲೋಕನ ಅಂದ್ರೆ ಮೇಲಿಂದ ಮೇಲೆ ನೋಡುವುದು. ದೊಡ್ಡ ಸಭೆ, 1000 ಬಂದಿದ್ದಾರೆ. ನಮ್ಮದು ರಥ, ಅವನದು ರಥ ಅಲ್ವ? ಇದಕ್ಕೆ ಸ್ಥೂಲಾವಲೋಕನ ಅಂತ ಹೆಸರು. ಸಭೆಯಲ್ಲಿ ಯಾರಿದ್ದಾರೆ, ಸ್ತ್ರೀಯರೆಷ್ಟು, ಪುರುಷರೆಷ್ಟು, ವಿದ್ವಾಂಸರೆಷ್ಟು, ಇದಕ್ಕೆ ಹೆಸರು ಸೂಕ್ಷ್ಮ ವಿಚಾರ ಅಂತ. ಸಭೆ ಒಂದೇ ಮಾತಲ್ಲಿ ಮುಗಿದೋಯ್ತು. ಹಾಗೆ ಸ್ಥೂಲಾವಲೋಕನ, ಸೂಕ್ಷ್ಮಾವಲೋಕನ. ಸ್ಥೂಲಾವಲೋಕನ ಮಾಡಿದರೆ ನಿನ್ನ ಸಾಹಸವೇ ದೊಡ್ಡದು, ಅವನ ಸಾಹಸ ಸಣ್ಣದು. ಸೂಕ್ಷ್ಮಾವಲೋಕನ ಮಾಡಬೇಕು. ಸೂಕ್ಷ್ಮಾವಲೋಕನ ಏನು? ಕರ್ಣನ ರಥಕ್ಕೂ ನಮ್ಮ ರಥಕ್ಕೂ ಇರುವಂತಹ ವ್ಯತ್ಯಾಸವೇನು? ಏನು ವ್ಯತ್ಯಾಸ? ಅದನ್ನು ಹೇಳಿ ಪೂರೈಸುವುದಕ್ಕೆ ಸಾಧ್ಯ ಇಲ್ಲ. ಈ ಕಾರಣ ನಿನ್ನ ರಥದಲ್ಲಿ ಸಾರಥಿ ಆಗಿರುವವನು ನಾನು ಏನು ಅಂತ ನೀನು ತಿಳಿದಿದೆಯಲ್ಲ, ಪ್ರತ್ಯಕ್ಷ ಕಣ್ಣಿಂದ ಕಂಡಿದ್ದೀಯ. ಬ್ರಹ್ಮಾಂಡ ಭರಿತೋದರ, ಬ್ರಹ್ಮಾಂಡ ನನ್ನ ವಿಶ್ವರೂಪ ಕಂಡಿದ್ದೀನಿ. ವಿಶ್ವರೂಪ ನೋಡಿದ್ದೇನೆ. ಬ್ರಹ್ಮಾಂಡವನ್ನು ಉದರದಲ್ಲಿ ಇಟ್ಟುಕೊಂಡವನು ನಾನು. ಸಹಸ್ರಾಕ್ಷ ಸಹಸ್ರ ಶೀರ್ಷ ಪುರುಷ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.